ಫೋಟೋಶೂಟ್ಗೊಂದು ಮಾದ ಕ್ಲೈಮೇಟ್ ಎಡ್ಡೆ ಎಂಚ ಬರ್ಪುಣಂಡ ಈ ತೋಟ ಇದ ಮಿತ್ ಸೂರ್ಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದಿ ರೆಟ್ರೋ ಸ್ಮೈಲ್ ಇಂಚಲ್ಲಾರು ಪೂರಾಕುಲ್ಲ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಚಾನಲ್ ಲೈಕ್ ಆ್ಯಂಡ್ ಕಮೆಂಟು ಶೇರ್ ಮಂತ್ಲಿ ಮಾತೇರಿಗಲ್ಲ ನಿಕ್ಲ ಸಪೋರ್ಟ್ ಇಂಚನೆ ಇಪ್ಪಾಡು ಲಾಸ್ಟ್ ಮುಟ್ಟಲ್ಲ ವೀಡಿಯೋನು ಓಲ ಸ್ಕಿಪ್ ಮಾಡ್ಕೊಂಡೆ ಲಾಸ್ಟ್ ಮುಟ್ಟದೆ ಇಂಥ ವಿಷಯದ ಅಂದ ನಾನು ಇನ್ನು ಕಾಲೇಜಿದ್ದು ಇಂಕ್ಲ ಕಾಲೇಜಿದ್ದು ಬ್ಯಾಲೆನ್ಸ್ ಡೇ ಇಂಚ ಕಾಲೇಜಿಗೆ ಬಂದಿಲ್ಲ ಲಾಗ್ ಮನ್ಪೇರೆ ಬಿಡ್ಪೇರೆ ಇಜ್ಜೇರ ಗೊತ್ತುಜ್ಜಿ ಅಂಡಲ್ಲ ಹೋಯಿ ಕೇಳೋಡತ್ತೆ ಪರ್ಮಿಷನ್ ಇದ್ದೆ ಟೈಮ್ ಬಂದ್ಬಿಟ್ಟು ಎನ್ಮ 45 ಬರ್ಬರೈಕ್ ಕಾಲೇಜ್ ರಿಪೋರ್ಟ್ ಒಂದು ಪ್ಲ್ಯಾನ್ ಇದ್ದೆ ಮುಕ್ಕಾಲಂಟೆಡು ಪೋಯರಾಪುಂಡ ಇಜ್ಜ ಗೊತ್ತಿಜ್ಜಿ ತುಕ ಆಂಡ ಪರ್ಮಿಷನ್ ಕೊರಿಯೇಂದ ಅನ್ಪುಗ ಇಜ್ಜಿಂದ ಬರ್ಜಿ ತೂಕ ದಾದಾಪುಂಡು ತೂಕ ಇಜ್ಜಿಂದ ಡೈಲಾಗ್ದಂಚನೆ ಮತ್ತೊಂದು ಓಕೆ ನಾರ್ಮಲ್ ಆಗದಂಚನೆ ಇದೇ ನಿಕ್ಲೆಗೆ ಡ್ಯಾನ್ಸ್ ಸ್ಕಿಟ್ ಹೋಗೋದು ತೂರಿ ನಮ್ಮ ಇನ್ಸ್ಟಾ 360 ಒಂಜಿ ಸೆಲ್ಫಿ ಸ್ಟಿಕ್ ಬಂತೆ ಅದೊಂದು ಗೊತ್ತುಜ್ಜಿ ಎಲ್ಲ ಕೊರ್ಪೆ ಬಂದಿದ್ದೆ ಗೊತ್ತೀನಿ ಎಲ್ಲ ಅಂಡ ಇನ್ನು ಹೋಗ ಅಂದೆಡೆ ಪೋಯರ್ನ ತಿಕ್ಕಿ ಅಂತ ಬೆಟ್ಟಂತ ಔಟ್ ಆಫ್ ಡೆಲಿಯರ್ ಅದು ನನ್ನ ಕಾರ್ನರ್ ಬೆಲೆ ಬಲೆ ಗಾಯ್ಸ್ ರೀಚ್ ಒಂದು ಬರ್ತಾ ಸೂಪರ್ ಬೈಕ್ ಅವೇ ಇದಾತಲ್ಲ ನಿಕ್ಲೆ ಕಾರ್ನರ್ ಟು ಕಾರ್ನರ್ ಹಾಕ್ಯಾರೆ ಸೋಪ್ ರೂಟು ರೇಟು ಇಂಚೆಲ್ಲ ಕಾರ್ನರ್ ಟು ಕಾರ್ನರ್ ಹಾಕೋದು ಎಕಡೆ ಒಂಜಿ ತೆಗೋದಿತ್ತು ಅಲ್ಪಲಾತೆ ಕಾರ್ನರ್ ಟು ಕಾರ್ನರ್ ಎಂಚಲ ಹಾಕೋದು ಅಲ್ಲಿ ಗಾಡಿ ಎಪ್ಪುಜಿ ಒಂಜಿ ಒನ್ ವೇ ಕಾರ್ನರ್ ಟು ಕಾರ್ನರ್ ಹಾಕ್ಯಾರೆ
ಸೂಪರ್ ಬೈಕ್ ಆತುಂಡ ಅಂದೇಟು ಎಂಚಲ ಹಾಕೋಲಿ ಜಾಲಿ ಹಾಪುಡು ಖುಷಿ ಹಾಪುಂಡು ಡಿಯೋಡೆ ಹಾಕಿದಾಗ ಖುಷಿ ಹಾಪುಂಡು ನಾನು ಸೂಪರ್ ಬೈಕ್ ಮಾತ ಹಾಕ್ಯಾರ ನಾನಲ್ಲೇ ಇದ್ದೆ ಕರೆಕ್ಟ್ 9:15 ಉಪ್ಪಿನಂಗಡಿಡುಲ್ಲೆ ನಾನು ಅರ್ಧ ಗಂಟೆಡು ಎತ್ತುವ ನನ್ನ ಪ್ಲ್ಯಾನ್ ಉಂಡು ఒక దాదాపు ಗೊತ್ತುಜ್ಜಿ ತೂಕ ಈ ಗಾಡಿದ ಮಾರ ಎಕ್ಕಾರ್ದು ಕಲ ತಗೊಂದಿಲ್ಲ ಒಂಜಿ ಎದುರು ಬರೋಡು ಬುಜಗಿರೋರು ಯಾರೋಗೆ ಅವೆಲ್ಲ ಬಿರೋ ಬುಜಂಕ್ಲೇನು ಗೋಪುನಾಕ್ಲೆಲ್ಲ ಇತ್ತ ಸೈಡ್ ಹಾಕ್ಯಾಡು ಇದೇ ಒಟ್ಟು ಆವದಿ ಜನ ಅಡ್ಡ ಬರ್ಪುನೆ ಫೋನಾಗ ಅಡ್ಡ ಬರ್ಪುನೆ ಬೆಚ್ಚಲ ಫಸ್ಟಿಗೆ ಟೈಮ್ ಆತು ಟೈಮ್ ನಮ್ಮ ಟಾಮಗು ದಾದಾಂಡಲ ಅಪ್ಪೋಡು ನಮ್ಮಲ್ಲದರ ತಿಂದ ಉಂಡುಂದ ಪಂಡ ಮಾತ್ರೆ ಅಂಚಿಂಚಿ ಪೋರ ಎನರ್ಜಿ ಪುನೆ ಬೇಲಾನ್ ಪೇರ ಶಕ್ತಿ ಪುನೆ ಎನರ್ಜಿದ ಶಕ್ತಿ ಹತ್ತು ಬೇಟೈತೆ ಶಕ್ತಿ ಪಂಡ ಪವರ್ ಎಸ್ ಬೇಟೆ ಸಾರಿ ಗೈಸ್ ಅಂಚ ಇಂದೆಲ್ಲ ಪೆಟ್ರೋಲ್ ಬಾಡಿ ಹೊಡಿತೆ ತೂಕ ಒಬ್ಬರಿಗೆ ಇಂಚು ತಿಕ್ಕು ಧರ್ಮಸ್ಥಳ 42 ಬಲ್ಬ್ ಗೆಲ್ಲೇರು ಲೈಸೆನ್ಸ್ ಡಾಕ್ಯುಮೆಂಟ್ ಮಾತ್ರ ಉಂಟು ಬಟ್ ಪುಡಿಸಕಪ್ಪನ್ ಪತಿಸಿ ಲ್ಯಾಬ್ಸ್ ಆಗ್ತದೆ ತಿಕ್ಕತಂಪುರಿಯಿಂದ 500 ರೂಪಾಯಿ ಪಕ್ಕ ಫೈನ್ ಅಜಿಪುರ ರೂಪಾಯಿದ ಕನ್ನೈಕ್ 500 ರೂಪಾಯಿ ಪಕ್ಕ ಫೈನ್ ಸ್ವಾಮಿ ದೇವರ ದಾಹಲ ಈ ತಡೆ ತಿಕ್ಕು ತುಳ್ತುಜ್ಜಿ ದನ ಗೊತ್ತುಜ್ಜಿ ತಿಕ್ಕದ ಬೋರ್ನಾಗದ ಬುಕ್ಕ ತುಕ ಆಡ ಮನ್ಪಾಡು ತುಕ ಮನ್ಪಾಡು ಟೈಮ್ ತಿಕ್ಕುಜ್ಜಿ ಗಾಡಿ ನೋಡೆಲ್ಲ ಮದ್ದು ಹೋಗುಜ್ಜಿ ಅಲ್ವ ಇಂಚೆ ಇರ್ಕೊಂಡು ಮತ್ತೊಂದು ಹೋಯ್ನಾನೆ ನೆನಪಾರುಜ್ಜಿ ಆತಿ ಕಾಲೇಜ್ ಬತ್ತಂಡು ಎಂಗಳ ಕಾಲೇಜ್ದಾಗ ಎಂಚಂಡ ಮಾತ ಬೇಗ ಲೇಟ್ ಕಾಲೇಜ್ ಮಾತ ಸ್ವೀಟ್ ಇಟ್ಟಿರು ಟೈಮ್ ಕರೆಕ್ಟ್ ಇಟ್ಟಿರು ಆ ನೈನವ್ರು ಏನು ಬಿಡ್ತು ಟೈಮ್ ಬರ್ತದೆ ಕಮ್ಮಿ വേറെ ഒരു ലജ്ജ് മാത്രം 10 ഉണ്ട് All the students give a claps.
ನೃತ್ಯದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. Let's put hands together, a lovely dancing team. ಹಲೋ, ನೀವು ಸೀತಮ್ಮನ ಮಗ ಅಲ್ವಾ? ಹೌದು, ಹೇಳಿ. ನಿಮ್ಮಮ್ಮನ ಇಲ್ಲಿ ನಾವು ಆಶ್ರಮದಿಂದ ಕಾಲ್ ಮಾಡ್ತಿದ್ದೇವೆ. ನಿಮ್ಮಮ್ಮನ ಇಲ್ಲಿ ಆಶ್ರಮದಲ್ಲಿ ಬಿಟ್ಟು 6 ತಿಂಗಳಾಯ್ತು. ಒಮ್ಮೆ ಕೂಡ ನೋಡ್ಲಿಕ್ಕೂ ಬಂದಿಲ್ಲ, ಫೀಸ್ ಕೂಡ ಕಟ್ಟಿಲ್ಲ, ಒಂದ್ ಕಾಲ್ ಮಾಡಿದ್ರೆ ರಿಸೀವ್ ಕೂಡ ಮಾಡಲ್ಲಲ್ಲಪ್ಪ. ನಾವಿಲ್ಲಿ ತುಂಬಾ ಬಿಸಿ ಆಗಿದ್ದೀವಿ ಕಣ್ರಿ. ನಾವು ಅಲ್ಲಿ ವಿಚಾರಿಸೋಕೆ ನಮ್ ಟೈಮ್ ಎಲ್ಲಿದೆ? ಅದಕ್ಕಲ್ಲಪ್ಪ ನಾವು ಕಾಲ್ ಮಾಡಿರೋದು. ನಿಮ್ಮಮ್ಮನಿಗೆ 1 ವಾರದಿಂದ ಹುಷಾರಿರ್ಲಿಲ್ಲ. 2 ದಿನದ ಹಿಂದೆ ಅವ್ರು ತೀರ್ ಹೋದ್ರು. ಅವ್ರು ತೀರ್ ಹೋಗೋ ಮುಂಚೆ ಅವ್ರು ಟೈಲರಿಂಗ್ ಮಾಡಿ ಕೂಡಿಟ್ಟ ಹಣವನ್ನು ನಿಮ್ಮ ಕೊಡೋಗಂತ ಹೇಳಿದ್ದಾರೆ. ಅದಕ್ಕಪ್ಪ ನಾವು ಕಾಲ್ ಮಾಡಿರೋದು. ಅಯ್ಯೋ ದೇವ್ರೆ, ನಮ್ ತಾಯಿ ತೀರ್ಕೊಂಡ. ಕೊನೆ ಗಳಿಗೆಯಲ್ಲೂ ನನ್ನ ತಾಯಿ ಮುಖ ನೋಡೋ ಭಾಗ್ಯ ನಂಗೆ ಸಿಗ್ಲಿಲ್ಲ ಅಲ್ವಾ? ನಾನು ಎಂಥ ಪಾಪಿ. ನಾನು ಅಲ್ಲಿ ಬಂದು ಫೀಸ್ ಕಟ್ತೀನಿ. ನಿಮ್ ತಾಯಿ ಅಲ್ಲಿ ಟೈಲರ್ ಮಾಡಿದ್ದ ಹಣವನ್ನು ನೀವ್ ಯಾವ್ದಾರ ಆಶ್ರಮದ ಒಳ್ಳೆ ಕೆಲಸ ಉಪಯೋಗಿಸ್ಕೊಳ್ಳಿ. ಸರಿ. ಸತೀಶ್ ಕೇಳ್ತಿದ್ಯೋ? ಹಲೋ, ಏನಮ್ಮ? ನಾನಿಲ್ಲಿ ತುಂಬಾ ಬಿಸಿ ಆಗಿದ್ದೀನಿ. ಹಲೋ ಮಗ ಸತೀಶ, ಹೇಗಪ್ಪ, ಆರಾಮಾಗಿದೀಯಾ? ಏನಮ್ಮ ನೀವು ಒಂದಾಡ್ತಿಲ್ಲ, ಅರ್ಥ ಆಗಲ್ವಾ? ಒಂದು 10 ನಿಮಿಷ ಆದ್ಮೇಲೆ ನಾನು ಫೋನ್ ಮಾಡ್ತೀನಿ. ಇಡಮ್ಮ phone. ಮತ್ತೆ ಮಗ ಅವತ್ತು ಮಾಡ್ಕೊಂಡ್ಬೇಡ ಸರ್. ಈಗ ನಿಮ್ಮ ಮಕ್ಕಳೇ ಹಾಗೆ ಸಣ್ಣವರಿರುವಾಗ ಅಮ್ಮ ಅಂತ ನಾವು ಹಿಂದೆ ಬರ್ತಾ ಇದ್ದೆ. ಅದೇ ದೊಡ್ಡವರಾದ ಅಮ್ಮ ಅನ್ನೋ ಪದವಿ ದೇವಮ್ಮ ನೋಡು, ಸೀತಮ್ಮನ ಮಗ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅಂತ ಕಾದು ಕೊನೆಗೆ ತೀರೇ ಬಿಟ್ಟು. ಆದ್ರೂ ಮಗ ಬಂದೇ ಇಲ್ಲ. ಇಲ್ಲ ನನ್ನ ಮಗ ಬಂದೇ ಬರ್ತಾನೆ. ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಇವಾಗ ಫೋನ್ ಮಾಡಿದ ತಕ್ಷಣ ಪ್ರೀತಿಯಿಂದ ಹೇಗಿದ್ಯಾಮ ಅಂತ ಹೇಳಿದ. ಇಲ್ಲ, ನನ್ನ ಮಗ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ಏನೇ ಇದು ಬಿಡು. ಇಂದ ಮನೆ ಕಟ್ಟಲಿಲ್ಲ, ನಾನು ಒಪ್ಪನ ಹಾಕಿದ್ರೆ ಬೇಸ್ಕೊಂಡು ಹೋಗ್ಬೇಕು. ತುಂಬಾ ಕಷ್ಟ ಆಗುತ್ತಲ್ಲ. ಅದಕ್ಕೆ ನಾನು ಏನಂತ ಮಾಡ್ಬೇಕು? ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ನು. ನಿನ್ನನ್ನು ಸ್ವಲ್ಪ ದಿನ ಮಟ್ಟಿಗೆ ವೃದ್ಧಾಶ್ರಮಕ್ಕೆ ಸೇರಿಸಬೇಕಂತ. ಏನು ಹೇಳ್ತಿದೀಯಾ? ಇದೇ ಮನೆಯ ಮೂಲೆ ಗಂಜಿನೋ ನೀರು ಕುಡಿದು ಬರುತ್ತೇನೆ. ಆದ್ರೆ ವೃದ್ಧಾಶ್ರಮಕ್ಕೆ ಹೋಗೋ ಮಾತು ಮಾತ್ರ ಹೇಳ್ಬೇಡ. ನೀನ್ ಕೈ ಮುಗಿತೀನಿ ಕಣೋ. ಇಲ್ಲಮ್ಮ, ಕೇವಲ 1 ತಿಂಗಳ ಮಟ್ಟಿಗೆ ಅಷ್ಟೇ. 1 ತಿಂಗಳಾದ್ಮೇಲೆ ನಾನೇ ಅಲ್ಲಿಂದ ಬಂದು ನಿನ್ನ ಕರ್ಕೊಂಡು ಬರ್ತೀನಿ. ರೇಖಾ, ಎಲ್ಲಿದ್ದೀಯಾ? ತುಂಬಾ ಭಯ ಆಗ್ತದೆ. ಒಂದು ದೊಡ್ಡ ನೀರು ಕೊಡ್ಬಾರ್ದಾ? ರಾಹುಲ್, ನಿಮ್ ಡ್ಯಾಡಿಗೆ ಬಾಯ್. ರಾಹುಲ್, ನಿಮ್ ಡ್ಯಾಡಿಗೆ ನೀರು ಬೇಕಂತೆ, ತಂದು ಕೊಡಪ್ಪ. ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ನೀನೇ ಕೊಡಮ್ಮ. ಅಪ್ಪನಿಗೆ ಕೊಡಲಿಕ್ಕಾಗಲ್ವ? ಅಪ್ಪಮ್ಮನ ಮಾತಿ ಕೊಡೋ ಬೆಲೆ ಇಷ್ಟೇ ನನಗೆ. ಮುಂದೆ ದೊಡ್ಡವರಾದ್ಮೇಲೆ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತೀಯೋ ಇಲ್ವೋ? ನೀನು ನನ್ನ ಅಜ್ಜಿಯ ಮಾತಿಗೆ ಬೆಲೆ ಕೊಟ್ಟಿದ್ದೀಯಾ? ನೀನು ನನ್ನ ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀಯಾ? ಅಜ್ಜಿ ಆದ್ರೂ ಅವರು ನೀನು ಆಶ್ರಮಕ್ಕೆ ಕಳಿಸಿದ್ದೆ ಅಲ್ವಾ? ಅದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ದೇವರೇ, ನನ್ನ ಅಮ್ಮ ಇಟ್ಟಿದ್ರೆ ಊಟ ಮಾಡಿದ್ಯ ಮಗ, ನೀರು ಕುಡಿಯಿದ್ಯ ಮಗ, ನನ್ನನ್ನು ಉಚ್ಚರಿಸಿದ್ರು. ಆದ್ರೆ ಈಗ ಅಯ್ಯೋ ದೇವರೇ, ನಾನು ದೊಡ್ಡ ತಪ್ಪು ಮಾಡಿದ್ರಲ್ಲ. ನನ್ನಂತ ಪಾಪಿ ಮಗ ಇನ್ನು ಯಾವ ತಾಯಿ ಹುಟ್ಟಬಾರ್ದು ಅಂತ ತಪ್ಪು ಮಾಡಿದ್ದೆ. ನನ್ನಂತ ನೀಚ ಮಗ ಇನ್ನು ಯಾವ ತಾಯಿ ಹುಟ್ಟಬಾರ್ದು. ನಿನ್ನನ್ನು ನಾನು ಅರಿಯದೆ ಹೋದೆ ಅಮ್ಮ. ಬಾಮ, ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಬಾಮ. ನೀನೆಲ್ಲಗೆ ನಿನ್ ಮಗ ಸತೀಶ ಬಂದೇ ಬಿಟ್ಟ. ಸತ್ಯ, ನಿಜಾಗ್ಲೂ ಅವನಿಗೆ ತಾಯಿ ಬೆಲೆ ಗೊತ್ತಾಗುತ್ತೆ ಅಂತಲ್ಲ, ಅದೇ ಸಾಕು. ಇನ್ನಾದ್ರೂ ನೀನು ನೆಮ್ಮದಿಯಾಗಿರು. ತಾಯಿ ಪ್ರೀತಿ ಎಲ್ಲಕ್ಕಿಂತಲೂ ಮಿಕ್ಕಾಲದ್ದು. ನಿಮ್ಮ ಹೆತ್ತು ಹೊತ್ತು ಪೋಷಿಸಿದ ತಂದೆ ತಾಯಿಯರನ್ನು ಎಂದು ಕಡೆಗಾಣಿಸಬೇಡಿ. ತಂದೆ ತಾಯಿಯರನ್ನು ಪ್ರೀತಿಸಿ ಅವರ ಕೊನೆ ಕಾಲದಲ್ಲಿ ಅವರಿಗೆ ಆಸರೆಯಾಗಬೇಕು. ಎಸ್ ಒನಸು ಬೈದ
ನಮ್ಮ ಕಾರ್ತಿಕಣ್ಣ ಲೆಕ್ಕೋಡು ಫಾಸ್ಟ್ ಮಾರ ಫಾಸ್ಟ್ ಎಂಕಲ ಕಾಲೇಜ್ ಇಟ್ಟು ಫಾಸ್ಟ್ ಜನ ನಂಬೇರಿ ತೋಡುಂದೆ ಪಾಡ್ನೆತ ಎಸ್ ಮಧ್ಯಾಹ್ನದ ಒಣಸು ತನಿಕು ಪಲ್ಯ ಕೊಂಚ ಒಂದು ಖಾಲಿ ಆಗಿ ಹೌದಾರ ಇದು ಅಲತ್ತಂಡೆ ಉಪ್ಪಾಡು ರೈಸ್ ಸಾರು ಹನ್ನೆರಡು ಲೆಕ್ಕೋಡು ಅಷ್ಟು ಜನ ಮಾತ್ರ ಹಾಂ ಅಬ್ಬಾ ಹಲೋ ಎಸ್ ಎಸ್ ಒನಸ್ ಮಾತಾಂಡು ಎಡ್ಡೆತ್ತುಂಡು ನಮ್ಮ ಕೋಡ್ದ ಸಾರು ಮಾತ್ರ ಇಲ್ಲಲ್ಲ ಆತನ ಅಂಚನೆ ಇತ್ತಂಡು ನಮ್ಮ ಈಗ ಕಲ್ಲರ್ ದಾಲ ಮಾಡ್ತಿದ್ದೀರಿ ಕೆಲವು ಹೋಟೆಲ್ ದಂಡ ಕಲ್ಲರ್ ಹೊಡ್ಬೇಕು ಗೊತ್ತಾಗ್ಕೊಂಡು ಒಂದೆರಡು ಕಲ್ಲರ್ ದಾಲ ಮಾಡ್ತಿದ್ದೀರಿ ಎಡ್ಡೆತ್ತುಂಡು ಮಂಜಂಗಿಕ್ಕೆ ಆಯ್ತು 2 ಜನ ತಾ 100 ರೂಪಾಯಿನೇ పోయి ఏ రాంది అక్కడ ఐస్ క్రీమ్ అండి ఐస్ క్రీమ్ మాబలి ఫాస్ట్ అన్న పావదకు క్లాస్ వాళ్ళే బై బై మారలే ఇంకా క్లాస్ glorious past and a beautiful present. We also know about Yakshagana. It is an traditional art prevalent in coastal Karnataka, a combination of different costumes, music, dance, dialogues, etc. So next we can start from Yakshagana. My friends, are you sitting in class? Is it? अगर आपके ताली बजाने हैं तो ताली बजाओ, अगर आपके सीटी बजाने हैं तो सीटी बजाओ, चप्पाले ಹೊಡಿಬೇಕಂದ್ರೆ ಚಪ್ಪಾಳೆ ಹೊಡಿರಿ, ವಿಸಿಲ್ ಹಾಕಬೇಕಂದ್ರೆ ವಿಸಿಲ್ ಹಾಕಿ. But one single rule applies to you: they should not keep quiet. It's not a class, it's just a talent day. You want to whistle, you want to clap, you want to support for the performer. So are you ready? Are you ready? So let's welcome Yashaswini for a beautiful Yakshagana. Please give a
ಎಸ್ ಅನ್ನಿ ಮಾಬಲನ್ನಿ ಹೆಂಗೆ ಖುಷಿ ಏನಂದ್ರೆ ಒಂದಿಯೋ ಆಕಳು ಒಂದು ಕೊಡ್ತಿರೋದು ಅವು ಹೆಂಗೆ ಖುಷಿ ಆತನ ಮಲ್ಲ ಅಲ್ಲಲ್ಲ ಯಾನ್ ಇಂಚಿಗ್ಯಾ 이건 진지가 나는 போய் சாமார ஃபங்க்ஷன் மற்ற முக்கிண்டு இந்த ಗಾಡಿ ತಿರ್ತು ಬೂರ್ನೆ ಟೈಟೆಲ್ಲ ಪೂಜಾ ಇಜ ಗೊತ್ತಿಚ್ಚಿ ಓಲ್ ಟೈಟ್ ಎಸ್ ಗಾಡಿ ತಿರ್ತು ಬೂರು ಅಂತುಂಡು ನಾನು ಗೊತ್ತಿಜ್ಜಿ ಹೋಯ್ ಮಾಬಲೆ ವರ್ಷ ಒಂದುಂಡು ಈತು ದೊಂಬಿತ್ತು ಮಾರೈತೆ ವರ್ಷ ಒಂದುಂಡು ಕಂಡ ಇಂಚ ಗೋಪ್ರೋಗೋ ನೀರು ಗುರಿಯರ ಬಲ್ಲಿ ಗುರಿಯನ್ನ ಗೋತ ಈತೆಲ್ಲ ನೀರ್ದಲ್ಲ ಆಪುಜಿ ವರ್ಷ ಆತೊಂಜಿ ಬರಂದಿಜ್ಜಿ ನಾನು ಅದಕ್ಕೆ ಗೊತ್ತಾವುದು ವರ್ಷದ ಎಕ್ಸ್ಪಲ್ಸನ್ ವಿರಾಕೆ ರಾಪಣ ತುಕನ ಆ ಒಂದು ಆಯ್ಲ ಕೊರ್ಪೆ ಯಾಲ ಕೊರೊಂದಿಲ್ಲ ಟ್ರೈ ಮಾಡ್ಬೇಕು ಆಪಣ ಇಜ್ಜ ಆಯ್ತು ಹೆಂಗೆ ಒಂಜಿ ಪೊಡಿಕಂಡ ಇನ್ಸ್ಟಾ 360 ಆ ಪಿರ ಉಂಡು ಆತೆ ಚಿಂತ ಕೊಡ್ತೆ ಬಾ ಬರ್ಸಾಡಿಲ್ಲ ರೇಸ್ ಮಂತೊಂದಿಲ್ಲ ಬರ್ಸಾಡು ಟೈರ್ ಮಾತ್ರ ಜಾರುಂಡು ಅವೊಂಜಿ ಅಂತು ಆಯ್ಲ ಕೊರೊಂದಿಲ್ಲ ಯಾಲ ಕೊರೊಂದಿಲ್ಲ ಓ ಕಾರ್ಬಾಕ್ ಮಂತ ಉಪ್ಪು ಸಿಕ್ಕಲ್ಲ ಅದೇ ಅಂಚಿ ಪೋಯಿ ಎಂಚಾಂಡ ನನ್ನೆಲ್ಲ ತೂತೋಲಿ ರೋಡಿತ್ತು ಅಂದ ಬಸ್ ಅಂತ ಬೋಡಿಗೆ ಹಾಕೊಂಡು ಟೈರ್ ಒಂಚೂರು ಜಾರಿ ಅಂಡ ಗಾಡಿ ಫುಲ್ಲು ತಿರ್ತು ಒಂಜಿ ಸೈಡ್ ಅಂತ ಒಂದು ಹೋಗ್ಕೊಂಡು ಆತಿ ದಾದ ಮಾಲೆ ಮೂಲ ವರ್ಷ ಇಂಚಿನ ಇತ್ತ ಅರೆಗಾಲವನ್ನಾಗಲ್ಲ ವರ್ಷ ಬಂಡ ಇಂಚಿನ ಅನ್ಪುನೆ ಕೊರೋನಾ ಬತ್ತದು ಕಾಲೇಜ್ ಮಾತ್ರ ಹತ್ತು ಅಂಚಿಂಚಿ ತಡಬಡಾತನೆ ವರ್ಷ ಆಗಲ ತಡಬಡ ಆತದು ಏಪ ಇಂಚ ಬರಡಿಂದ ಎತ್ತುಜಿ ಅವಲ್ಲ ಯಾನ್ ರೈನ್ ಕೋಟ್ ಬತ್ತೊಂದು ಹತ್ತುಜಿ ಮಾರ ಆನಿ ರೈನ್ ಕೋಟ್ ಬತ್ತೊಂದು ದೀವಂತ ಓಡೆ ಪೊಂಡಲ್ಲ ವರ್ಷ ನೆಜ್ಜಿ ಮರ್ಯಾದಲಾತೆ ವರ್ಷ ನೆಜ್ಜಿ ಬಟ್ ಇತ್ತ ಮರಿಯಲ್ಲ ಹತ್ತಾಂಡಲ್ಲ ವರ್ಷ ಅವರೊಂದು ನಾನು ರೈನ್ ಕೋಟ್ ಯಾವತ್ತೊಂದು ಜದ ವರ್ಷಾಗ ಅವು ಒಂಜಿ ಕರೆಕ್ಟ್ ಗೊತ್ತಾಗ್ಬಿಡು ರೈನ್ ಕೋಟ್ ಅದೊಂದು ಜಿನ್ ಅಲ್ಪ ಚೂರು ವರ್ಷ ಇಜ್ಜನ್ನ ನಾವು ಹೇಳ್ತಾನೆ ಈಗಿನ ಏನು ಮಾಡ
ಬರ್ಸಾರ ಒಂದು ಮಾರ ಹೊರದೇವ್ರೆ ಎನ್ನ ಚೂರು ಎನ್ನ ಮಿತ್ತ ಚೂರು ಕರುಣದಿಲ್ಲಿ ಎನ್ನ ಮಿತ್ತ ಕರುಣೆ ಇದ್ದ ಬೇರೆ ಚೂರು ಮಾಪಲ್ಲ ಬಿರಮತ್ತೆ ಕೋಪುನ ಸೀನು చేసాము గోపురం ఇంక పొడిగాము అక్కడలాంట డ్రైవర్ మాత పెంచిన నమ్మ లేక మాత బైక్ అవి ఏదైతుంది నేను ఆయన వ్యక్తిలా ಹಾಕುಂಟೆ ಮಾಡ್ತೇರೋಸ್ಕರ ಬೈಕ್ ಯಾವುದೇ ತೊಂದರೆ ಎದೆಗಡ್ಲ ಹೋಪೆ ದೇಡ್ದಾನೆ ಮತ್ತೆ ಗೊತ್ತಿಜ್ಜಿ ಆ್ಯಂಡ್ ಆಯ ಮತ್ತೆ ನಂಗೆ ಬರ್ಸ ಅರ್ಪು ಮಾರೆ ಆಯ ಬತ್ತಿಜ್ಜಿನ ಬರ್ಸನ ಇಜ್ಜಿ ನನ್ನ ಬರ್ಸ ಬರ್ಪೋಡ್ಜಿ ಹೊರನ ದೇವರೇ ಪ್ಲೀಸ್ ಸ್ವಲ್ಪ ಕೊರೋನಾಕ್ಕೆ ನೋಡಿ ನನ್ನ ಮೇಲೆ ಸೂರ್ಯದೇವರು ನನ್ನ ಬರ್ಸಲ ಬರೋದು ಸೂರ್ಯದೇವರಂದು ಹೋಲಿ ಫೋಟೋಶೂಟ್ಗೊಂದು ಮಾದ ಕ್ಲೈಮೇಟ್ ಎಡ್ಡೆ ಎಂಚ ಮಾರ್ಪುಣಂಡ ಈ ತೋಟ ಇದ ಮಿತ್ ಸೂರ್ಯ ಎಡ್ಡೆ ಉಂಡು ಸೊ ಕ್ಲೀನ್ ಗೊತ್ತಾಗ್ತುಂಡು ಅವಂಡ ಅಂಚಿ ವರ್ಷ ಆತಿದ್ದನದ ವರ್ಷ ಫುಲ್ ಇಂಚಿ ಬಂದಾಗ ನಮ್ಮ ಮುಗಾಲು ಅಡೇನೆ ಒಂದು ಇಂಚ ಒಂದು ಇತ್ತವಲ್ಲ ಇಂಚ ಫುಲ್ ಅವನತ್ತು ಇತ್ತೆ ಸೂರ್ಯದು ಎಲ್ಲ ಫುಲ್ ಇದೆ ಕಡೆ ಆಫ್ ಇತ್ತು ನಂಚಿ ಚೂರು ನಮ್ಮ ರೂಟು ಹೊರನೆಂಚೆತ್ತು ಇತ್ತ ಚೂರು ಎಡ್ಡೆ ಆತುಂಡು పోయారప్పండి డగ్ 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 ಕಾಂಕ್ರೀಟ್ ಅಲ್ಲಿಟ್ಟು ಬರ್ತಾರೆ ಜಾತ್ರೆ ಸ್ಟಾರ್ಟ್ ಆಂಡು ಕರಂಜಿಡ್ತಕ್ಕ ಜಾತ್ರೆ ಮುಪ್ಪತ್ತುಕ ಏ ಗಾಯ್ಸ್ ನಾನೇ ಓಯ್ ಮಾತೆಲ್ಲ ನಾಯಿಗೊಂಡದತ್ತು ಬಿಡ್ಪನೆ ಮುಲ್ಪನಿ ತೀರಾ ಮೂಜಿ ನಾಯಿಗೊಂಡದ್ದು ಗುರ್ತೇರು ಓಕೆ ಈ ಲಾಗಿನ್ ಇದೇನು ಎಂಡ್ ಅನ್ಪುಗ ಏರ್ ಮಾತಾ ಲಾಗ್ ಸಬ್ಸ್ಕ್ರೈಬ್ ಅಂತ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಅಂತಲೇ ಅಂಚನೆ ಸೀಕ್ರೆಟ್ ಆಡ್ದಾಗ್ಲು ಮಾತಾ ಎನ್ನ ಕಾಲೇಜ್ ಹಾಕ್ಲು ಏರ್ ಮಾತಾ ವೀಡಿಯೋಸ್ ಯಾರು ಕಮೆಂಟ್ ಅಂತಲೇ ಅದೆಲ್ಲ ಅವಳು ನಿಮಗೆ ಪುದರಿಂದ ಅಂಡಲಾವು ಇಜಿಂದ ಆ ಕ್ಲಾಸ್ ನಾವು ಚಾಂಪಿಯನ್ಸ್ ಮಾತಾ ತೂಯ್ಯಾರು ನಿಖಿಲ್ ಕ್ಲಾಸ್ ಒಂಡಲ ಚಾಂಪಿಯನ್ಸ್ ಆತಿತ್ತಂಡ ಅದು ಪ್ರೈಸ್ ಆತಿತ್ತಂಡ ನಿಖಲ ಕಮೆಂಟ್ ಆಂಪಲೆ ನಿಖಲ ಕ್ಲಾಸ್ ಗೊತ್ತಾಡು ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸಿ ನೆಕ್ಸ್ಟ್ ಲಾಗ್ ತಿಕ್ಕುವೆ ಸ್ಟೇ ಟ್ಯೂನ್